ಕಲ್ಯಾಣಿಯಲ್ಲಿದ್ದೇವೆ. ಗೊಮ್ಮಟೇಶ್ವರನ್ನು ತೆಗೆದಂಥ ಪ್ರದೇಶ ಇದು. ದೂರದಲ್ಲಿ ಕಾಣ್ತಾ ಇದೆ ಒಂದು ನೀರಿನ ಟ್ಯಾಂಕ್. ಆ ಗುಡ್ಡದಲ್ಲಿ ಗುಮ್ಮಡ ಗುಡ್ಡೆ ಅಂತ ಹೇಳ್ತಾರೆ, ಆ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬೇಕಾದಂಥ ಮೂರ್ತಿ. ಇಲ್ಲಿ ಬಹಳಷ್ಟು ಕುರುಹುಗಳು ನಿಮಗೆ ಕಾಣ ಸಿಗ್ತವೆ. ಒಂದಷ್ಟು ಕುರುಹುಗಳಲ್ಲಿ ಯಾವತ್ತು ಬೇರೆ ಬೇರೆ ಕಡೆಗಳಲ್ಲಿ ಗಡಿ ಗುರುತುಗಳನ್ನು ಹಾಕಲಾಗಿತ್ತು. ನೋಡ್ತಾ ಇದ್ರಿ, ಇದು ಒಂದು ಗುರುತು. ಇಲ್ಲಿ ಬಹಳ ಎರಡು ಕಡೆಯೂ ಕೂಡ ಗಡಿ ಗುರುತನ್ನು ಹಾಕಲಾಗಿದೆ. ಈ ಗುರುತುಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಕತ್ತರಿಸಿ, ಅಂದರೆ ಆಗಿನ ಕಾಲದಲ್ಲಿ ಪಾದೆಯನ್ನು ಬಿಸಿ ಮಾಡಿ ಉಪ್ಪು ಇದರ ಸಹಾಯದಿಂದ ಆಗ ಅವರು ಕ್ರ್ಯಾಕ್ ಮಾಡ್ತಿದ್ರು. ಕ್ರ್ಯಾಕ್ ಮಾಡಿ ಅದರ ಎಕ್ಸ್ಟ್ರಾಕ್ಟಿಂದ ಅದನ್ನು ತೆಗಿತಾ ಇದ್ರು. ಉಳಿ ಮತ್ತು ಚೇಣೆ ಸಹಾಯದಿಂದಲೇ ಅದನ್ನು ಬೇರ್ಪಡಿಸ್ತಾ ಇದ್ರು ಅವ್ರು ಬೇಕಾದಾಗೆ. ಅವರ ಶ್ರಮಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ವೇಣೂರಿನ ಗೊಮ್ಮಟೇಶ್ವರನನ್ನು ಕೆತ್ತಿರುವಂತಹ ಕಲ್ಲಿರುವಂತಹ ಜಾಗ, ಇಲ್ಲಿಂದ ಕಲ್ಲನ್ನು ತೆಗೆದುಕೊಂಡು ಹೋಗಿರುವಂಥದ್ದು. ಈ ಊರಿಗೆ ಹೆಸರು ಕಲ್ಲಾಣಿ ಅಂತ. ನೀವೀಗ ನೋಡ್ತಾ ಇರ್ಬೋದು. ಕಲ್ಯಾಣಿಯ ಅಲ್ಲಿ ಇರುವಂತಹ ಈಗಿನ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಗೊಮ್ಮಟೇಶ್ವರನಿಗೆ ಬೇಕಾದಂಥ ಕಲ್ಲನ್ನು ಕೆತ್ತಿಕೊಂಡು ಹೋಗಲಾಗಿದೆ ಅನ್ನುವಂಥದ್ದು. ಜೊತೆಗೆ ಹೇಳಿ ನೋಡಿ, ಈ ಕಲ್ಯಾಣಿ ಇಲ್ಲಿದೆ, ಅಲ್ಲಿ ನೀರಿನ ಟ್ಯಾಂಕ್ ಇದೆ ನೋಡಿ. ನಾವು ಕಲ್ಯಾಣಿಯಲ್ಲಿದ್ದೇವೆ. ಗೊಮ್ಮಟೇಶ್ವರನ್ನು ತೆಗೆದಂಥ ಪ್ರದೇಶ ಇದು. ಇಲ್ಲಿಂದ ನಾವು ಏನೀಗ ದೂರದಲ್ಲಿ ಕಾಣ್ತಾ ಇದೆ ಒಂದು ನೀರಿನ ಟ್ಯಾಂಕ್. ಆ ಗುಡ್ಡದಲ್ಲಿ ಗುಮ್ಮಡ ಗುಡ್ಡೆ ಅಂತ ಹೇಳ್ತಾರೆ, ಆ ಪ್ರದೇಶದಲ್ಲಿ ಸ್ಥಾಪನೆ ಮಾಡಬೇಕಾದಂಥ ಮೂರ್ತಿ. ಆಮೇಲೆ ಕಾಲಕ್ರಮೇಣ ನಾನು ಹೇಳಿದಾಗೆ ಆಗಿನ ಅರಸರು ವೀರ ತಿಮ್ಮಣ್ಣ ಅಜ್ಜಿಲರ ಅರಮನೆಯ ಪಕ್ಕದಲ್ಲಿ ಅದನ್ನು ದುರಸ್ತಿಗೆ ಅಂತ ಇಟ್ಟಿದ್ದರು. ಈ ಎಲ್ಲ ವೈರಿಗಳ ಇದರಿಂದಾಗಿ ಕಾರ್ಕಳ ಮತ್ತು ನಮಗೆ ಆದಂಥ ವೈಮನಸ್ಯದಿಂದ ಪುನಃ ಮೂರ್ತಿ ಏನಾದರೂ ಹಾಳು ಮಾಡಬಾರ್ದು ಅಂತ ಇದರಿಂದ ಪೂರ್ಣ ಭದ್ರತೆಯೊಂದಿಗೆ ಅಲ್ಲಿ ದುರಸ್ತಿ ಕಾರ್ಯವನ್ನು ಮಾಡಲಾಗ್ತಿತ್ತು. ಅದರ ನಂತರ ಈಗ ಅವ್ರಿಗೆ ಅನಾರೋಗ್ಯ ನಿಮಿತ್ತ ಅಲ್ಲೇ ಮನೆ ಹತ್ರನೇ ಪ್ರತಿಷ್ಠಾಪನೆ ಮಾಡುವ ಅಂತೇಳಿ ಊರ ಸಮಸ್ತರು, ಭಕ್ತಾದಿಗಳು, ಧರ್ಮ ಬಂಧುಗಳೆಲ್ಲ ಕೇಳಿಕೊಂಡ ಮೇರೆಗೆ ಅಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಪ್ರದೇಶದಲ್ಲಿ ಕಲ್ಯಾಣಿಯಲ್ಲಿ ನೀವು ನೋಡ್ತಾ ಇರ್ಬೋದು, ಕಲ್ಲಿನ ಕೆಳಗೆ ಉಳಿದ ಪೀಸ್ಗಳೆಲ್ಲ ಇಲ್ಲೇ ಇದೆ, ಇನ್ನು ಬಿಟ್ಟು ಹೋಗಿದ್ದಾರೆ. ಅಲ್ಲಲ್ಲಿ ಚೇಣೆಯಿಂದ ಮಾಡಿದಂಥ ಚಡಿಗಳು ಎಲ್ಲ ನೀವು ಕಾಣಲಿಕ್ಕೆ ಸಿಗ್ತದೆ ಇಲ್ಲಿ ನೋಡಿ. ಕಲ್ಲಿನ ಗುಡ್ಡೆ ಇಲ್ಲಿಂದ ನೇರವಾಗಿ ಇಳಿಜಾರು ಪ್ರದೇಶ, ಸೀದಾ ಇಳಿಜಾರು ಪ್ರದೇಶದಲ್ಲಿ ಜಾರಿಸ್ಕೊಂಡು ಹೋದರೆ ಸೀದಾ ಫಲ್ಗುಣಿ ನದಿಗೆ ಹೋಗಿ ಸೇರ್ತದೆ. ಆ ನದಿಯ ಮೂಲಕವೇ ವೇಣೂರಿನನ್ನು ಸಂಪರ್ಕಿಸಿದ್ದು ಆ ಕಾಲದಲ್ಲಿ. ಗೊಮ್ಮಟೇಶ್ವರ ಮೂರ್ತಿಯನ್ನು ನದಿಯ ಮೂಲಕವೇ ಸಾಗಿಸಿದ್ದಾಗ. ಈಗ ಆ ಗೊಮ್ಮಟೇಶ್ವರನ ಕೆತ್ತಿರುವಂಥ ಜಾಗವನ್ನು ಸಂಪೂರ್ಣವಾಗಿ ನಿಮಗೆ ತೋರಿಸ್ತಾ ಇದ್ದೀವಿ, ಯಾವ ರೀತಿಯಾಗಿ ಇದೆ ಅನ್ನುವಂತಹದ್ದು. ಇಲ್ಲಿಂದ ಸುಮಾರು 5 ಕಿಲೋಮೀಟರ್ ದೂರಕ್ಕೆ ಗೊಮ್ಮಟೇಶ್ವರನನ್ನು ಸಾಗಿಸಲಾಗಿತ್ತು ಅಥವಾ ಕಲ್ಲನ್ನು ಸಾಗಿಸಲಾಗಿತ್ತು ಅನ್ನುವಂಥದ್ದು. ಭಾಳ ವಿಶೇಷವಾಗಿ ಈ ಒಂದು ಪಾದೆ ಕಲ್ಲು ಅಂತ ಏನು ಕರಿತೀವಿ, ಇಲ್ಲಿಂದ ಆ ಒಂದು ಕಲ್ಲನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಲಾಗಿತ್ತು ಅನ್ನುವಂಥದ್ದು. ಇಲ್ಲಿ ಬಹಳಷ್ಟು ಕುರುಹುಗಳು ನಿಮಗೆ ಕಾಣ ಸಿಗ್ತವೆ. ಒಂದಷ್ಟು ಕುರುಹುಗಳಲ್ಲಿ ಯಾವತ್ತು ಬೇರೆ ಬೇರೆ ಕಡೆಗಳಲ್ಲಿ ಗಡಿ ಗುರುತುಗಳನ್ನು ಹಾಕಲಾಗಿತ್ತು. ಈ ಒಂದು ಕಲ್ಲನ್ನು ಡಿವೈಡ್ ಮಾಡೋದಕ್ಕೆ ಅಥವಾ ಕತ್ತರಿಸುವುದಕ್ಕಾಗಿ. ಅಂತಹ ಒಂದು ಗುರುತು ಈಗ ನೀವು ನೋಡ್ತಾ ಇದ್ದೀರಿ, ಇದು ಒಂದು ಗುರುತು. ಇಲ್ಲಿ ಬಹಳ ಎರಡು ಕಡೆಯೂ ಕೂಡ ಗಡಿ ಗುರುತನ್ನು ಹಾಕಲಾಗಿದೆ. ಹಾಕಿ ಇದನ್ನು ಕತ್ತರಿಸಲಿಕ್ಕೆ ಮುಂದಾಗಿದ್ದರು ಅನ್ನುವಂತಹದಕ್ಕೆ ಕುರುಹಾಗಿ ಇಲ್ಲಿ ನಿಮಗೆ ಕಾಣ ಸಿಗ್ತಾ ಇದೆ. ಇದು ಕಲ್ಯಾಣಿ ಅನ್ನುವಂತಹ ಪ್ರದೇಶ. ಅದರ ಜೊತೆಗೆ ಇಲ್ಲಿ ಕೆಲಸಗಾರರಿಗೆ ಬೇಕಾದಂಥ ರೀತಿಯಲ್ಲಿ ಟ್ಯಾಂಕಿನ ವ್ಯವಸ್ಥೆಗಳಿರ್ಬೋದು, ಇನ್ನುಳಿದ ವ್ಯವಸ್ಥೆಗಳನ್ನು ಇಲ್ಲಿ ಮಾಡಲಾಗಿತ್ತು. ಅವರು ಸ್ವತಃ ಇಲ್ಲೇ ಆಹಾರ ಪದಾರ್ಥಗಳನ್ನು ತಯಾರಿಸ್ತಾ ಇದ್ದರಿಂದ ಇಲ್ಲಿ ಅವರಿಗೆ ಬೇಕಾದಂಥ ಕಡಿಯುವ ಕಲ್ಲಿನ ವ್ಯವಸ್ಥೆ ಇವೆಲ್ಲವೂ ಕೂಡ ಇಲ್ಲೇ ಅವರು ಕಲ್ಲಿನಲ್ಲೇ ನಿರ್ಮಿಸಿಕೊಂಡಿದ್ದರು ಅನ್ನುವಂಥದ್ದು. ಬಹಳ ಇಂಪಾರ್ಟೆಂಟಾಗಿ ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಇರುವಂತಹ ಕಲ್ಲಿನಲ್ಲಿರುವಂಥ ಗುರುತುಗಳು, ಈ ಗುರುತುಗಳನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇಲ್ಲಿಂದ ಕತ್ತರಿಸಿ, ಅಂದರೆ ಆಗಿನ ಕಾಲದಲ್ಲಿ ಸರ್ ಅದೇನದು ಆಗಿನ ಕಾಲದಲ್ಲಿ ಹೇಗೆ ಇದನ್ನು ಡಿವೈಡ್ ಮಾಡ್ತಾಯಿದ್ರು ಅಥವಾ ಕತ್ತರಿಸ್ತಿದ್ರು, ಅಥವಾ ಇದನ್ನು ಸ್ಫೋಟಗೊಳ್ಳಿಕ್ಕೆಲ್ಲ ಇರಲಿಲ್ಲ ಅಂತಲ್ಲ. ಈಗಿನಾಗಿ ಸ್ಫೋಟಕಗಳೇನು ಇರಲಿಲ್ಲ, ಹೊಸ ತಂತ್ರಜ್ಞಾನ ಏನು ಇರಲಿಲ್ಲ. ಆಗ ಬರೀ ಪಾದೆಯನ್ನು ಬಿಸಿ ಮಾಡಿ ಉಪ್ಪು ಇದರ ಸಹಾಯದಿಂದ ಆಗ ಅವರು ಕ್ರ್ಯಾಕ್ ಮಾಡ್ತಿದ್ರು. ಕ್ರ್ಯಾಕ್ ಮಾಡಿ ಅದರ ಎಕ್ಸ್ಟ್ರಾಕ್ಟಿಂದ ಅದನ್ನು ತೆಗಿತಾ ಇದ್ರು. ಉಳಿ ಮತ್ತು ಚೇಣೆ ಸಹಾಯದಿಂದಲೇ ಅದನ್ನು ಬೇರ್ಪಡಿಸ್ತಾ ಇದ್ರು ಅವ್ರು ಬೇಕಾದಾಗೆ. ಅವರ ಶ್ರಮಕ್ಕೆ ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಷ್ಟು ಶ್ರಮ ವಹಿಸಿ ಅದನ್ನು ತೆಗಿತಾ ಇದ್ರು ಅವರು. ಈಗಿನ ರೀತಿಯಲ್ಲ ಅಲ್ಲ. ಬಹಳ ವಿಶೇಷವಾಗಿ ನೋಡ್ತಾ ಇದ್ದೀರಿ ತಾವು. ಆ ಗುರುತುಗಳು ಯಾವ ರೀತಿಯಾಗಿ ಇಲ್ಲಿಂದ ಕತ್ತರಿಸಿ ತೆಗೆದುಕೊಂಡು ಹೋಗಲಾಗಿದೆ ಅನ್ನುವಂಥ ಗುರುತುಗಳನ್ನು ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಸರ್, ಈಗ 2 ಗುಡಿಗಳಿದ್ದಾವೆ ಇಲ್ಲಿ, ಕಲ್ಕುಟಿ ಮತ್ತು ಕೊಡಮಣಿತಾಯ. ಏನು ಇದರ ವಿಶೇಷತೆ? ನೋಡಿ, ಎಲ್ಲ ಇದರಲ್ಲಿ ಕೂಡ ಒಂದು ದೈವದೇವರ ಒಂದು ಸಹಾಯ ಇಲ್ಲದೆ ದೊಡ್ಡ ಐತಿಹಾಸಿಕ ಕಾರ್ಯಕ್ರಮ ನಡೀಲಿಕ್ಕೆ ಸಾಧ್ಯ ಇಲ್ಲ.
ಪೂರ್ಣವಾಗಿ ದೈವದ ಆಶ್ರಯ, ದೈವದ ಮೊರೆ ಹೋಗಿ ಆ ಕಾಲದಲ್ಲಿ ಕೂಡ ನಮಗೆ ಯಾವ ರೀತಿಯ ತೊಂದರೆಗಳಾಗಬಾರ್ದು. ಅನೇಕ ವೈರಿಗಳು ಬೇರೆ ಬೇರೆ ರೀತಿಯಲ್ಲಿ ತೊಂದರೆ ಮಾಡ್ತಾರೆ. ಅದರಿಂದ ಯಾವ ವೈರಿಗಳಿಂದ ನಮಗೆ ಮುಕ್ತ ಆಗಿ ಈ ಒಂದು ಶಿಲ್ಪ ಕಾರ್ಯವನ್ನು ಯಾವುದೇ ವಿಘ್ನ ಬಾರದೆ ನಾವೊಂದು ಪುನಃ ಒಂದು ಸಾರಿ ನೆರವೇರಿಸಿಗೆ ಶಕ್ತನಾಗಬೇಕು ಅಂತೇಳಿ ದೈವದ ಮೊರೆ ಹೋಗಿ ದೈವಗಳನ್ನು ಇಲ್ಲಿ ಬಂದು ಅವರು ಇಟ್ಟು ದಿನಾಲು ಪ್ರಾರ್ಥನೆ ಮಾಡಿ ಶಿಲ್ಪಕಾರದ ಕಾರ್ಯಗಳನ್ನು ಮಾಡ್ತಾಯಿದ್ರಂತೆ. ಅದರ ಪ್ರತೀಕವಾಗಿ ಇನ್ನೂ ಕೂಡ ಆ ದೈವಸ್ಥಾನಗಳು ಇಲ್ಲಿ ಉಳ್ಕೊಂಡಿವೆ. ಕೊಡಮಂದಾಯ ನಮ್ಮ ಸೀಮೆಯ ಮೂಲ ದೈವ, ರಾಜನ ದೈವ ಅಂತ ಹೇಳ್ತಾರೆ. ಸೀಮೆಯಲ್ಲಿ ಕೊಡಮಂದಾಯ ಇಲ್ಲದ ಯಾವುದೇ ಕ್ಷೇತ್ರ ಇಲ್ಲ. ಅದಕ್ಕೆ ಪ್ರಥಮ ಸ್ಥಾನ ನಮ್ಮ ಇಡೀ ಅಜಲ ಸೀಮೆಯಲ್ಲಿ. ಆ ಕೊಡಮಂದಾಯ ದೈವದ ಒಂದು ಇದನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಪಕ್ಕದಲ್ಲಿ ನಿರ್ಮಾಣ ಕಾರ್ಯದಲ್ಲಿ ಭಾಗಿಯಾದಂಥ ಕಲ್ಲುಟ್ಟಿ ಕಲ್ಕೊಡದ ಒಂದು ಇದನ್ನು ಕೂಡ ಇಲ್ಲಿ ನಾವು ಕಾಣಲಿಕ್ಕೆ ಸಿಗ್ತದೆ. ವೇಣೂರಿನ ಗೊಮ್ಮಟನಿಗೂ ಬರಾಯದಲ್ಲಿರುವ ಅತಿ ಪುರಾತನವಾದಂಥ ಅರಮನೆಗೂ ಬಹಳ ಅವಿನಾಭಾವ ನಂಟಿದೆ. ವೇಣೂರಿನ ಅರಸರು ತಂಗಿದ್ದಂಥದ್ದು ಅಥವಾ ಹಳದಂಗಡಿ ಅರಸರಿಗೆ ಸಂಬಂಧಪಟ್ಟಂತಹ ಬಹಳ ಪುರಾತನವಾದಂಥ ಅರಮನೆಯ ಎದುರು ಭಾಗದಲ್ಲಿ ನಾವಿದ್ದೇವೆ. ಈ ಅರಮನೆ ಬರಾಯ ಅರಮನೆ ಅನ್ನುವಂತಹ ರೀತಿಯಲ್ಲಿ ಖ್ಯಾತಿಯನ್ನು ಪಡೆದಿರುವಂಥದ್ದು. ಬಹಳ 400 ವರ್ಷಗಳಿಗೂ ಹಿಂದಿನ ಅರಮನೆ ಅನ್ನುವಂಥದ್ದು. ಈ ಅರಮನೆಯ ವೈಭವ ಮತ್ತು ಅರಮನೆಯ ಒಳಭಾಗ ಎಲ್ಲವನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೇವೆ. ಈಗ ನಾವು ಈ ಅರಮನೆಗೂ ಗೊಮ್ಮಟೇಶ್ವರನ ಆಡಳಿತವನ್ನು ಮಾಡ್ತಿರುವಂತಹ ಆ ವಂಶಕ್ಕೂ ಏನು ಸಂಬಂಧ ಅನ್ನುವಂಥದ್ದನ್ನು ತಿಳಿಸ್ಲಿಕ್ಕಿದ್ದಾರೆ ಶಿವಪ್ರಸಾದ್ ಅಜಿಲ ಸರ್, ಈ ಅರಮನೆಯ ಬಗ್ಗೆ ಮತ್ತು ಗೊಮ್ಮಟೇಶ್ವರನ ನಂಟಿನ ಬಗ್ಗೆ. ನಮ್ಮ ಅಜಿಲ ಸೀಮೆಗೆ ಸಂಬಂಧಪಟ್ಟಂತೆ 4 ಅರಮನೆಗಳು ಆಗ ಚಾಲ್ತಿಯಲ್ಲಿತ್ತು. ವೇಣೂರಿನಲ್ಲಿ, ಹಳದಂಗಡಿಯಲ್ಲಿ, ಬರಾಯದಲ್ಲಿ ಹಾಗೂ ಕಾಶಿಪಟ್ಟಣದಲ್ಲಿ. ನಾವು ಈಗ ಕೂಡ ಹಳದಂಗಡಿಯಲ್ಲಿ ಮತ್ತು ಬರಾಯದಲ್ಲಿ ನಾವು ಇದನ್ನು ಇನ್ನೂ ಕೂಡ ಉಳಿಸ್ಕೊಂಡು ಬಂದಿದ್ದೇವೆ. ಈ ಬರಾಯದಲ್ಲಿರುವ ಈ ಅರಮನೆಗೆ ಸುಮಾರು 400 ವರ್ಷದ ಒಂದು ಇತಿಹಾಸ ಇದೆ. ನೀವು ಇಲ್ಲಿ ನೋಡಿದಂಥ ಕಾಷ್ಟಶಿಲ್ಪಗಳು, ಮರದ ಕೆತ್ತನೆಗಳು ಪ್ರಾಯಶಃ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಅಪರೂಪ. ಜಿಲ್ಲೆಯ ಮಟ್ಟದ ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕೀಯ ನಾಯಕರು ಎಲ್ಲ ಬಂದು ಇದನ್ನು ನೋಡಿ ಇಲ್ಲಿ ಇದನ್ನು ಎಲ್ಲ ಆಸ್ವಾದಿಸಿದ್ದಾರೆ. ವಿಶೇಷವಾಗಿ ಇಲ್ಲಿಯ ಒಂದು ಏನು ಅಂತೇಳಿದರೆ, ನಮ್ಮ ಹಿರಿಯರು ಯಾರು ಅಳಿದ ಹಿರಿಯರಿದ್ದಾರೆ ವಂಶದಲ್ಲಿ, ಅವರಿಗೆ ನಾವು ಏನು ಪಿತೃಪಕ್ಷದಲ್ಲಿ ಏನು ಕಾರ್ಯ ಮಾಡ್ತಾರೆ, ಮಹಾಲಯ ಕಾರ್ಯ ಅಂತೇಳಿ, ಆ ಕಾರ್ಯವನ್ನು ಮಾಡುವಂಥ ಇದಕ್ಕೆ ಈ ಅರಮನೆ ಸೀಮಿತ ಆಗಿದೆ. ಅದು ಜೂನ್ ತಿಂಗಳಲ್ಲಿ ಈ ಕಾರ್ಯಕ್ರಮ ಕಾರ್ತಿಯಲ್ಲು ಅಂತ ಏನು ಹೇಳ್ತಾರೆ, ಆ ಕಾರ್ಯಕ್ರಮ ಈ ಅರಮನೆಯಲ್ಲಿ ನಡೀತದೆ. ಆ ಕಾರ್ಯಕ್ರಮಕ್ಕೆ ಹಳದಂಗಡಿ ಅರಮನೆಯಿಂದ ಅರಸರು ಬಂದು ಮನೆ ದೇವರನ್ನು ತಂದು ಇಲ್ಲಿ ಇಟ್ಟು ಎಲ್ಲ ಬೇರೆ ಬೇರೆ ರೀತಿಯ ವಿವಿಧ ಖಾದ್ಯಗಳನ್ನು ತಯಾರು ಮಾಡಿಸಿ ಅದಕ್ಕೆ ಬಡಿಸಿ ಹಿರಿಯ ಸಂಪ್ರೀತವಾಗುವಂತೆ ಪ್ರಾರ್ಥನೆ ಮಾಡಿ, ಹಾಗೆ ರಾತ್ರಿ ದಿವಸ ದೈವಗಳಿಗೆ ಕೋಲ ಮತ್ತು ಉಳಿದವರಿಗೆಲ್ಲ ಅನ್ನದಾನದ ವ್ಯವಸ್ಥೆಯನ್ನು ಮಾಡುವಂಥ ಕಾರ್ಯಕ್ರಮಗಳನ್ನು ಇಂದಿಯೂ ಕೂಡ ಈ ಚಾಲ್ತಿಯಲ್ಲಿದೆ. ಓಕೆ ಸರ್, ಈ ವೇಣೂರಿನ ಗೊಮ್ಮಟೇಶ್ವರನ ಮೂರ್ತಿ ಮತ್ತು ಈಗ ಈ ಅರಮನೆಯಲ್ಲಿ ತಾವೆಲ್ಲರೂ ಇದ್ದದ್ದು ಅಥವಾ ಹಾಗೆ ನಂಟು? ಹೌದು, ವೇಣೂರಿನ ಗೊಮ್ಮಟೇಶ್ವರ ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಕೂಡ ಈ ಅರಮನೆ ಊರ್ಜಿತದಲ್ಲಿತ್ತು. ಅಲ್ಲಿ ಯಾವಾಗಲೂ ಅನೇಕ ರಾಜಕೀಯ ಚಟುವಟಿಕೆಗಳು, ಪಂಚಾಯತಿಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದರಿಂದ ಜನನಿಬಿಡವಾದಂಥ ಅರಮನೆ ಅಲ್ಲಿದ್ದರಿಂದ ವಯೋವೃದ್ಧರು ಬಂದು ಈ ಪ್ರದೇಶದಲ್ಲಿ ಏನು ರಿಟೈರ್ಡ್ ಲೈಫ್ ಅಂತ ಹೇಳ್ತಾರೆ, ಈ ಪ್ರದೇಶದಲ್ಲಿ ಬಂದು ವಾಸ್ತವ್ಯವಾಗುವಂಥ ಪ್ರತೀತಿ ಕೂಡ ಮುಂದೆ ಕೂಡ ಇತ್ತು. ನಾವೆಲ್ಲ ಸಂಧಿ ಪಾಡ್ದನಲ್ಲಿ ತಿಳಿದಂತೆ 2 ವೃದ್ಧ ರಾಣಿಯರು ತಮ್ಮ ಸಿಬ್ಬಂದಿಗಳೊಂದಿಗೆ ಇಲ್ಲಿ ವಾಸವಾಗ್ತಾಯಿದ್ರು. ಅವರು ಮಾಡುವ ಧರ್ಮನಿಷ್ಠರು, ಧರ್ಮಾತ್ಮರು ಆಗಿರೋ ರಾಣಿಯವರು ಇಲ್ಲಿ ಮಾಡಿದಂಥ ಧರ್ಮ ಕಾರ್ಯಗಳ ಬಗ್ಗೆ ಆ ಸಂಧಿ ಪಾಡ್ದನಗಳಲ್ಲಿ ಕೂಡ ಬರ್ತದೆ. ಅಂಥ ಒಂದು ವಿಶೇಷತೆ ಇರುವ ಈ ಅರಮನೆಯನ್ನು ನಾವು ಹಿಂದಿನ ಏನು ನಮ್ಮ ಪರಂಪರೆಯಲ್ಲಿ ಅವರ ಆತ್ಮಗಳು ಇಲ್ಲಿ ನೆಲೆಸಿವೆ ಎಂಬ ಭಾವನೆಯೊಂದಿಗೆ ಪ್ರತಿ ವರ್ಷ ಪಿತೃ ಕಾರ್ಯವನ್ನು ಇಲ್ಲಿ ನಡೆಸ್ಕೊಂಡು ಬರಲಾಗ್ತಿದೆ. ಇದು ಬಹಳ ವಿಶೇಷವಾಗಿ ವೇಣೂರಿನ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ತಿಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸುದ್ದಿ ಮಾಡಿದಂಥ ಚಿಕ್ಕ ಪ್ರಯತ್ನ. ಮೊದಲನೇದಾಗಿ ವೇಣೂರಿನಲ್ಲಿ ಯಾವ ರೀತಿಯಾಗಿ ತಯಾರಿಗಳಾಗ್ತಾ ಇದ್ದಾವೆ, ಅದಾದ ನಂತರ ವೇಣೂರಿನ ಗೊಮ್ಮಟೇಶ್ವರನ ಮೂರ್ತಿ ಕೆತ್ತನೆಗೆ ಬಳಕೆಯಾದಂತಹ ಕಲ್ಲಾಣಿಯ ಕಲ್ಲಿನ ಬಗ್ಗೆ ಅಲ್ಲಿಂದ ತೆಗೆದುಕೊಂಡು ಹೋಗಲಾಗಿತ್ತು. ಜೊತೆಗೆ ವೇಣೂರಿನ ಈಗಿರುವಂತಹ ಸ್ಥಳ ಏನಿದೆ, ಗೊಮ್ಮಟೇಶ್ವರ ಇರುವ ಸ್ಥಳ, ಅದಲ್ಲ ಇನ್ನೊಂದು ಕಡೆ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣಗಳಿಂದ ಇಲ್ಲಾಯಿತು ಅನ್ನುವಂಥದ್ದನ್ನು ಕೂಡ ತಿಳಿಸಿದ್ದಾರೆ. ಜೊತೆಗೆ ಕಾರ್ಕಳದ ಭೈರವ ಅರಸರಿಗೂ ಅಜಿಲ ಸೀಮೆಯ ಅರಸರ ನಡುವೆ ನಡೆದಂತಹ ಯುದ್ಧ, ಆ ಯುದ್ಧದ ಟೈಮ್ನಲ್ಲಿ ಈ ಮೂರ್ತಿಯನ್ನು ಕಾಪಾಡಿಕೊಂಡಂತಹ ರೀತಿ, ಅದರ ಜೊತೆಗೆ ಈ ಬರಾಯದ ಅರಮನೆ, ಇದೆಲ್ಲವೂ ಕೂಡ ಒಂದಕ್ಕೊಂದು ಸರಪಣಿಯಂತೆ ನಂಟು ಹೊಂದಿರೋದ್ರಿಂದ ಇದನ್ನು ವಿವರಿಸುವಂತಹ ಪ್ರಯತ್ನವನ್ನು ನಿಮಗೆ ಮಾಡಿದ್ದೇವೆ. ಇದು ವೇಣೂರಿನ ಗೊಮ್ಮಟೇಶ್ವರನ ಮಹಾಮಸ್ತಕಾಭಿಷೇಕದ ಕುರಿತಾದ ವಿಶೇಷ ವರದಿ.
ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡೊಲೆ, ಸುದ್ದಿ ನ್ಯೂಸ್, ಬರಾಯ, ವೇಣೂರು. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್ ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ, ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. Dr. M.V. Shetty Institutions, Mangaluru. Empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavur Road, Vidyanagar, Mangaluru, Karnataka 575013. Contact 0824 248 1048, 0824 248 1096. Website www.mvshettycolleges.edu.in.